ಸಂಕ್ಷಿಪ್ತವಾಗಿ ನಿರ್ವಹಿಸಲಿಕ್ಕಿದ್ದೀವಿ. ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ. ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಸಹಯೋಗದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನ ವಿದ್ಯಾಸಂಸ್ಥೆಗಳ, ಯಾಕಂದರೆ ಸೈಯದ್ ಮದನಿ ಅಧೀನ ವಿದ್ಯಾಸಂಸ್ಥೆ ಅಂತೇಳಿದರೆ ಇದೊಂದು ಸ್ವಾಯತ್ತತೆಯನ್ನು ಪಡೆದಂಥ ಯೂನಿವರ್ಸಿಟಿ. ನಮಗೆ ಬೇರೆ ಯಾರು ಬೇಕಾಗಿಲ್ಲ. ನಾವು ಬೇಕಾಗುವಂಥ ಎಲ್ಲ ಸ್ಟ್ರೆಂತ್ಗಳು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿದೆ. ಉದಾಹರಣೆಗೆ ಮೀಫಿನವರಿಗೆ ಹೇಳಬೇಕು ಅಂತೇಳಿದರೆ, ಮೀಫಿನಲ್ಲಿ ಮಾಡಬೇಕಿದ್ದರೆ ಬೇರೆ ಬೇರೆ ವಿದ್ಯಾಸಂಸ್ಥೆಗಳನ್ನು ಮಾಡಿಕೊಂಡು ಆ ಸಂಖ್ಯೆಯನ್ನು ಭರಿಸುವಂಥ ವ್ಯವಸ್ಥೆ ಇದೆ. ಆದರೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಾಡುವುದಿದ್ದರೂ ನಮ್ಮಲ್ಲಿ ಸಾಕಷ್ಟು ಸಾವಿರಗಟ್ಟಲೆ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಪ್ರೌಢಶಾಲೆಯಲ್ಲಿ 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಮಾಡುವಂಥ ಕಾರ್ಯಕ್ರಮಕ್ಕೂ ಸಾವಿರಗಟ್ಟಲೆ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಹಾಗೆಯೇ SSLCಯ ಮಕ್ಕಳಿಗೆ ಯಾವುದಾದರೂ ಒಂದು ಕಾರ್ಯಕ್ರಮ ಮಾಡಬೇಕೆಂದಲಿದ್ದರೂ ನಮ್ಮಲ್ಲಿ ನೂರಾರು ವಿದ್ಯಾರ್ಥಿಗಳು ಅದಕ್ಕೆ ತಕ್ಕದಾದಂಥ ಸ್ಟ್ರೆಂತ್ ಇರುವಂಥ ವ್ಯವಸ್ಥೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿದೆ. ಇದು ಬಹುಶಃ ನಾವು ಸ್ವಲ್ಪ ಮೇಲೆ ಮೇಲೆ ಹೋದಾಗೆ ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು, ಅದರ ನಂತರ ವೈದ್ಯಕೀಯ ಕಾಲೇಜುಗಳು ಇತ್ಯಾದಿ ಎಲ್ಲ ಹೋದಂಥ ಸಮಯದಲ್ಲಿ ಡೀಮ್ಡ್ ವಿಶ್ವವಿದ್ಯಾನಿಲಯ ಆಗಲಿಕ್ಕೂ ಅರ್ಹತೆ ಇರುವಂಥ ಒಂದು ಸಂಸ್ಥೆ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ನಾವು ಹೇಳಿಕೊಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಭಾಳಷ್ಟು ಪುಣ್ಯವಂತರ ವಿದ್ಯಾರ್ಥಿಗಳೇ. ನಮ್ಮದೇ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದ ವಿದ್ಯಾಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿಗಳು. ಬಹುಶಃ ಅದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ ನಮಗೇನೆ ಅರ್ಥ ಆಗುವಂಥ ಒಂದು ಸನ್ನಿವೇಶವಿದೆ. ನಮ್ಮದೇ ಆದಂಥ ವಿದ್ಯಾರ್ಥಿಗಳು ನಿನ್ನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಫೋನ್ ಮಾಡಿದರು, ಅಧ್ಯಕ್ಷರ ಹತ್ರ ಮಾತಾಡಲಿಕ್ಕೆ ಮಾತಾಡೋಣ ಅಂತ. ಏನಂತ ಕೇಳಿದಾಗ, ಒಂದು 4 ವರ್ಷದ ಮೊದಲು ಉಳ್ಳಾಳದಲ್ಲಿ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದೇವೆ. ಅದು ಏನಂತ ಹೇಳಿದರೆ, ಮದ್ರಸದ ಉಸ್ತಾದುಗಳು ಮತ್ತು ಮಸೀದಿ ಅಧ್ಯಕ್ಷರುಗಳನ್ನು ಸೇರಿಸಿಕೊಂಡು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ SSLCಯ ಫಲಿತಾಂಶ ಕುಂಠಿತವಾಗುತ್ತಿದೆ, ಈ ನಿಟ್ಟಿನಲ್ಲಿ ಒಂದು ಚಿಂತನೆ ಮಾಡುವಂಥ ಒಂದು ವ್ಯವಸ್ಥೆ ಅದನ್ನು ಉಳ್ಳಾಳದಲ್ಲಿ ಸಹ ಈ ಸಲ ಮಾಡಲಿಕ್ಕೆ ಅಧ್ಯಕ್ಷರ ಹತ್ರ ಮಾತಾಡ್ತೇವೆ ಅಂತ. ಯಾಕಂದರೆ ಅಧ್ಯಕ್ಷರು ನಮ್ಮ ಎಲ್ಲ ವ್ಯವಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಮುನ್ನಡೆಯುವಂಥ ಆದ್ಯತೆಯನ್ನು ನೀಡುವಂಥ ಅಧ್ಯಕ್ಷರಾಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವು ಸಂಪೂರ್ಣವಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಸ್ಪಾನ್ಸರ್ನೊಟ್ಟಿಗೆ ಮುಸ್ಲಿಂ ವಿದ್ಯಾಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಡೀತಾ ಇದೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಈ ಸಭೆಯನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು. ಬಹುಶಃ ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದರೊಟ್ಟಿಗೆ ಶೈಕ್ಷಣಿಕವಾಗಿ ಯಾವುದೆಲ್ಲ ಕಾರ್ಯಕ್ರಮಗಳು ಬೇಕೋ ಆ ಎಲ್ಲ ಕಾರ್ಯಕ್ರಮಗಳ ರೂವಾರಿಯಾದಂಥ ಜನಾಬ್ ಅಲ್ ಹಾಜ್ ಅಬ್ದುಲ್ ರಶೀದ್ರವರು. ಯಾವುದೇ ಒಂದು ವ್ಯವಸ್ಥೆಯನ್ನು ಕೇಳಿದಾಗಲೂ ಇಲ್ಲ ಅಂತ ಹೇಳುವಂಥ ವ್ಯವಸ್ಥೆ ಇಲ್ಲ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೂ ಅಷ್ಟೇ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಬೆಳಗ್ಗೆನಿಂದ ಹಿಡಿದು ಸಾಯಂಕಾಲ ನಿಮ್ಮನ್ನು ಬಿಡುಗಡೆಗೊಳಿಸುವವರೆಗೆ ಏನೆಲ್ಲ ಸವಲತ್ತುಗಳು ನಮಗೆ ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಬಹಳಷ್ಟು ಉತ್ತಮವಾದಂಥ ಯೋಜನೆಗಳನ್ನು ಹಾಕಿಕೊಂಡು ಅವರು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಾನು ಮೀಫು ವತಿಯಿಂದ ಮತ್ತು ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಮೀಫಿನ ಕಾರ್ಯಕ್ರಮ ಉಭಯ ಜಿಲ್ಲೆಯಾದ್ಯಂತ ನಡೀತಾ ಇದೆ.
ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಹಂಟ್ ಎಂಬಂತ ಒಂದು ಕಾರ್ಯಕ್ರಮವು ನಮ್ಮ ಮಕ್ಕಳಿಗೆ ನಡೆಯುತ್ತಿದೆ. ಕೆಲವು ಶಾಲೆಯಿಂದ ನಮ್ಮ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇಲ್ಲದಿದ್ದರೆ ಅದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮೂಸಫ ಬ್ಯಾರಿ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರ ಪರವಾಗಿ ಅಲ್ಲಿಯ ಪ್ರತಿನಿಧಿಯಾಗಿ ನಿಸಾರ್ ಮೊಹಮ್ಮದ್ ರವರು ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಭಾಗವಹಿಸಿದ್ದಾರೆ. ಯಾಕೆಂತ ಹೇಳಿದರೆ ನಾವೆಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಪ್ರೌಢಿಮೆಯಲ್ಲಿರುವವರು. ನಾವು ಚಿಂತಿಸಬೇಕು, ಕೂತಲ್ಲಿಯೇ ಚಿಂತಿಸಬೇಕು, ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ, ಅವರು ಇಲ್ಲಿಗೆ ಬಂದು ಯಾಕೆ ಕಾರ್ಯಕ್ರಮ ಮಾಡಬೇಕು, ನಮ್ಮ ಸಮುದಾಯಕ್ಕಾಗಿ ಅವರು ಮಾಡುವಂಥ ತ್ಯಾಗ ಏನು ಎಂಬ ಇತ್ಯಾದಿಗಳನ್ನು ಚಿಂತನೆ ಮಾಡುವಂಥ ಶಕ್ತಿಯು ನಮ್ಮಲ್ಲಿದೆ. ಆದ್ದರಿಂದ ಅಲ್ಲಲ್ಲಿ SSLCಯ ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ನಿಸಾರ್ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಮತ್ತು ನಮ್ಮೆಲ್ಲರ ಪುಣ್ಯ ಏನಂತ ಹೇಳಿದರೆ ಇವತ್ತು ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸಿಕ್ಕಿದವರು ಸನ್ಮಾನ್ಯ ಶ್ರೀ ರಾಜೇಂದ್ರ ಭಟ್ರವರು. ಅಂತಾರಾಷ್ಟ್ರೀಯ ಬಹುಶಃ ತರಬೇತುದಾರರಾಗಿದ್ದಾರೆ. SSLCಯಲ್ಲಿ ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿದರೆ, ಶಿಕ್ಷಕರಿಗೆ ಹೇಳಬೇಕು ಅಂತ ಹೇಳಿದರೆ, ನೇರವಾಗಿ SSLCಯ ನಮ್ಮ ಪಬ್ಲಿಕ್ ಪರೀಕ್ಷೆಯ ಕ್ವಶನ್ ಪೇಪರ್ ಮಾಡುವಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡುವಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ ಇವತ್ತು ನಮಗೆ ತರಬೇತಿ ಮಾಡಲಿಕ್ಕೆ ಸಿಕ್ಕಿದ್ದಾರೆ. ಇಲ್ಲದಿದ್ದರೆ ಏನು ಮಾಡೋದು ಅಂತ ಹೇಳಿದರೆ, ನಾವೊಂದು ತರಬೇತಿ ಮಾಡುವಂಥ ಸಮಯದಲ್ಲಿ ಹೀಗೆ ಬರ್ಬೋದು ಅಂತ ಹೇಳ್ತೇವೆ, ಹೀಗೆ ಬರ್ಬೋದು ಅಂತ. ಆದರೆ ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿ ಹೀಗೆ ಬರುತ್ತದೆ ಅಂತೇಳಿ ಧೈರ್ಯವಾಗಿ ಹೇಳುವಂಥ ಒಂದು ಸನ್ನಿವೇಶವನ್ನು ಬಹುಶಃ ಕಳೆದ ವರ್ಷದ ಮ್ಯಾಥ್ಸ್ ಪೇಪರ್ ಸರ್ ಅವರು ಮಾಡಿದಂಥ ಮ್ಯಾಥ್ಸ್ ಪೇಪರನ್ನು ಬಹುಶಃ ಕಳೆದ ವರ್ಷ ಅಂಗೀಕರಿಸಿ ನಾವೆಲ್ಲ ಪರೀಕ್ಷೆಗೆ ಬರೆದವರಿದ್ದೇವೆ. ಇವತ್ತು ನಮ್ಮೊಟ್ಟಿಗೆ ಅವರು ಬಂದಿದ್ದಾರೆ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಪರಿಹರಿಸಿಕೊಳ್ಳಿಕ್ಕೆ ನೀವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು ಅಂತ ಕೇಳಿಕೊಂಡು ಅವರನ್ನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಬಹುಶಃ ಮೀಫ್ಗೆ ಸದಸ್ಯರನ್ನು ನೇಮಕ ಮಾಡುವಂಥ ಸಮಯದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಪರವಾಗಿ ಬಹಳಷ್ಟು ಉತ್ತಮವಾದಂಥ ಒಂದು ವ್ಯಕ್ತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದರೆ ಅದರ ಸದಸ್ಯರು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ವಿದ್ಯಾಸಂಸ್ಥೆಗಳ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುತ್ತಿರುವಂಥ ಜನಾಬ್ ಹಾಜಿ UK ಇಬ್ರಾಹಿಂರವರು ಬಹುಶಃ ಅಧ್ಯಕ್ಷರನ್ನು ಒಂದು ಕ್ಷಣವು ಕೂತುಕೊಳ್ಳಿಕ್ಕೆ ಬಿಡಲಿಲ್ಲ ಅಂತೇಳಿ ಆದರೂ ಹೇಳ್ಬೋದು. ಈ ಕಾರ್ಯಕ್ರಮ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅಂತ. ಇಷ್ಟೊಂದು ಸುಸೂತ್ರವಾಗಿ ಇಷ್ಟೊಂದು ಯಶಸ್ವಿಯಾಗಿ ಆಗಬೇಕಿದ್ದರೆ ಹಾಜಿ UK ಇಬ್ರಾಹಿಂರವರೇ ಕಾರಣ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಗಳ ಮುಖ್ಯ ಉಪಾಧ್ಯಾಯರು ಸಮಚದ ಅಧ್ಯಕ್ಷರು ಆದ MS ಮಲ್ಲಾರ್ರವರಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ಗೀತಾ ಶೆಟ್ಟಿ ಅವರಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ಹಾಗೆಯೇ ಈ ಕಾಲೇಜಿನ ಪ್ರಾಂಶುಪಾಲೆ ನಮ್ಮ ಆತ್ಮೀಯ ಸಹೋದರಿ ಪವಿತ್ರರವರಿದ್ದಾರೆ. ನಾವು ಇವತ್ತು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಇವತ್ತು ಎಲ್ಲ ಆತಿಥ್ಯ ಅವರದು, ಎಲ್ಲ ವ್ಯವಸ್ಥೆಗಳು ಅವರದು. ಇಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಬಹಳಷ್ಟು ಅಚ್ಚುಕಟ್ಟುತನದಿಂದ ಅವರು ಮಾಡಿದ್ದಾರೆ. ಯಾವುದೇ ಕೆಲಸ ನಮಗೆ ಬೇಕು ಅಂತ ಹೇಳಿದರೆ ನಮಗೆ ಅವರಿಂದ ಸಿಗುವಂಥದ್ದು ಅವರದೊಂದು ನಗು ಮಾತ್ರ. ಅಂದರೆ ಅವರು ನಕ್ಕರು ಅಂತ ಹೇಳಿದರೆ ಆ ಕೆಲಸ ಆಯಿತು ಒಂದು ಲೆಕ್ಕ. ಆದ ಕಾರಣ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿ ನಮ್ಮ ಇಲ್ಲಿ ಕರ್ಕೊಂಡಿದ್ದಾರೆ. ಪವಿತ್ರ ಮೇಡಮ್ ರವರನ್ನು ಎಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿಯ ಮುಖ್ಯ ಉಪಾಧ್ಯಾಯಿನಿ ಶ್ರೀಮತಿ ನಸೀಮಾ ಮೇಡಮ್ ರವರು. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಹಳೇಕಳ ಇಲ್ಲಿಯ ಮುಖ್ಯ ಉಪಾಧ್ಯಾಯಿನಿ ರಮ್ಲಾರವರಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಮದನಿ ಗ್ರೌಂಡ್ ಇದರ ಮುಖ್ಯ ಉಪಾಧ್ಯಾಯರಾದ ಇಮ್ತಿಯಾಜ್ ಸರ್ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸೈಯದ್ ಮದನಿ ಹಜರತ್ ಸೈಯದ್ ಮದನಿ ಪ್ರಾಥಮಿಕ ಶಾಲೆ ಮುಖ್ಯ ಉಪಾಧ್ಯಾಯರಾದ ರಸೂಲ್ ಖಾನ್ ರವರಿದ್ದಾರೆ. ಅವರನ್ನು ಸಹ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಈ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಂಥ 10ನೇ ತರಗತಿಗೆ ಪಾಠ ಬೋಧನೆ ಮಾಡುತ್ತಿರುವ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ವಿದ್ಯಾಸಂಸ್ಥೆಗಳ ಎಲ್ಲ ಅಧ್ಯಾಪಕರುಗಳನ್ನು ಆತ್ಮೀಯತೆಯಿಂದ ನಾವು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ನೀವು ಪಡ್ಕೊಳ್ಬೇಕು.
ಅಲ್ಲಿ ಏನು ಹೇಳ್ತಾರೆ, ಏನು ನಮ್ಮಲ್ಲಿ ಸಮಸ್ಯೆ ಇದೆ, ಮುಂದೆ ಬರುವಂಥ ದಿವಸಗಳಲ್ಲಿ ನಮ್ಮ ವಾಚನ ನಾವು ಓದುವುದು ಹೇಗಿರಬೇಕು, ಯಾವ ರೀತಿಯ ಟೈಮ್ ಟೇಬಲ್ಗಳನ್ನು ನಾವು ಹಾಕಿಕೊಳ್ಬೇಕು ಇತ್ಯಾದಿ ಎಲ್ಲ ವಿಚಾರಗಳನ್ನು ಸರ್ ಅವರು ಕೂಲಂಕುಷವಾಗಿ, ಸಂಕ್ಷಿಪ್ತವಾಗಿ ಅಲ್ಲ ಕೂಲಂಕುಷವಾಗಿ ನಮಗೆ ಅವರು ಹೇಳಲಿಕ್ಕಿದ್ದಾರೆ. ಇದರ ಸದುಪಯೋಗವನ್ನು ನಾವು ಪಡೆದುಕೊಳ್ಬೇಕು. ನಿಮ್ಮ ಕೈಯಲ್ಲಿರುವಂಥ ನೋಟ್ಬುಕ್ ಮತ್ತು ಪೆನ್ನು ಅದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡು ಅದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತೇಳಿ ನನ್ನೆಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಹಳಷ್ಟು ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಬಹುಶಃ ಅಬ್ದುಲ್ ರಶೀದ್ರವರು ಉಳ್ಳಾಳದ ದರ್ಗದ ಅಧ್ಯಕ್ಷರಾದ ನಂತರ, ವಿದ್ಯಾಧರ ಶೆಟ್ಟಿಯವರು ಅವರ ದಶಮಾನೋತ್ಸವ ಮಾಡಿದ ನಂತರ ಉಳ್ಳಾಳದಲ್ಲಿ ಒಂದು ಕೋಮು ಗಲಭೆ ಆಗಲಿಲ್ಲ ಅಂತ ಹೇಳುವುದಕ್ಕೆ ನಾವು ಹೆಮ್ಮೆ ಪಡ್ಕೊಳ್ತಾ ಇದ್ದೇವೆ. ಆ ಮೊದಲು ಬಹಳಷ್ಟು ಕೋಮು ಗಲಭೆ ಇತ್ತು. ಅದರಲ್ಲಿ ಒಂದು ವಿದ್ಯಾಧರ ಶೆಟ್ಟಿಯವರ ಒಂದು ಪಾತ್ರವೂ ಇದೆ. ಯಾಕಂತ ಹೇಳಿದರೆ ಅದರ ನಂತರ ಒಂದು ಸೌಹಾರ್ದ ಕೂಟಗಳನ್ನು ಅವರು ಮಾಡ್ತಾ ಇದ್ದಾರೆ. ಈ ವರ್ಷದಲ್ಲಿ 20ನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಬಹುಶಃ 20ನೇ ವರ್ಷವನ್ನು ಆಚರಿಸುವಂಥ ಈ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ, ಹೆಚ್ಚಿನ ಕಾರ್ಯಕ್ರಮಗಳಿಗೆ ಅದರ ವ್ಯವಸ್ಥಾಪಕರಾದಂಥ ವಿದ್ಯಾಧರ ಶೆಟ್ಟಿಯವರೇ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರು ನಾನು ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮೀಫ್ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್, ಅಧ್ಯಕ್ಷರು, ನಮ್ಮ ಅಧ್ಯಕ್ಷರಾದಂಥ ಹಾಜಿ ಅಬ್ದುಲ್ ರಶೀದ್ರವರು ಮಾತಿನ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮತ್ತು ಅಧ್ಯಕ್ಷ ಸ್ಥಾನವನ್ನು ಸಹ ವಹಿಸಿರುವಂಥವರು ಕಾರ್ಯಕ್ರಮದ ನಿರ್ಗಮಿಸಲಿಕ್ಕಿರೋ ಕಾರಣ ಮೊದಲನೆಯದಾಗಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ನ ಸಹಭಾಗಿತ್ವದಿಂದ ನಡೆಯುವಂಥ SSLC ವಿದ್ಯಾರ್ಥಿಗಳ ಈ ಒಂದು ಸಮ್ಮೇಳನದಲ್ಲಿ ಮಾತಾಡಲಿಕ್ಕೆ ಆಗಮಿಸಿದಂಥ ಪ್ರಖ್ಯಾತ ಶಿಕ್ಷಣ ತಜ್ಞರು ಅಂತ ಹೇಳುವಂಥ ರಾಮಚಂದ್ರ ಭಟ್ರವರೇ, ಮೀಫಿನ ಉತ್ಸಾಹಿ ಮತ್ತು ಹಲವಾರು ವರ್ಷಗಳಿಂದ ಶಿಕ್ಷಣದ ಬಗ್ಗೆ ಪ್ರತಿ ಹಂತದಲ್ಲೂ ಕೂಡ ಕಾರ್ಯನಿರ್ವಹಿಸುವಂಥ ನಿಸಾರ್ ಮೊಹಮ್ಮದ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಸಂಸ್ಥೆಯ ಪದಾಧಿಕಾರಿಗಳೇ, ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರುಗಳೇ, ವಿದ್ಯಾರ್ಥಿನಿಯರೇ, ಈ ಒಂದು ಸಮಾರಂಭದ ಶುಭಗಳಿಗೆಯಲ್ಲಿ ಉದ್ಘಾಟನೆಯೂ ಮಾಡುವಂಥದ್ದು ಅದು ನಾನಲ್ಲ, ಅದು ಶಿಕ್ಷಣ ತಜ್ಞರಿಂದಲೇ ಆಗಬೇಕಿತ್ತು. ನನಗೆ ಬೇರೆ 2 ಮೀಟಿಂಗಿಗೆ ತೆರಲಿಕ್ಕಿದ್ದ ಕಾರಣ ಇಲ್ಲಿ ಕಳೆದ 10 ವರ್ಷಗಳಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಬಂದಿದ್ದೀರಿ. ಇವತ್ತಿನ ಈ 10ನೇ ತರಗತಿಯ ಎಕ್ಸಾಮ್, SSLC ಎಕ್ಸಾಮು ಅಂತ ಹೇಳಿದರೆ ನಿಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ಮಧ್ಯಮ ಘಟ್ಟ ಆಗಿದೆ. ಮೊದಲೆಲ್ಲ 7ನೇ ಕ್ಲಾಸಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಅದಿಲ್ಲದೆ ಈಗ SSLCಗೆ ನೇರವಾಗಿ ಆಗುವಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ 100ಕ್ಕೆ 100 ಫಲಿತಾಂಶ ಬರುವುದನ್ನು ನೀವು ಕಂಡಿದ್ದೀರಿ. ಕೆಲವೊಂದು ಶಾಲೆಗಳಲ್ಲಿ 80-85% ಈ ರೀತಿ ಬಂದದನ್ನು ನೀವು ಕಂಡಿದ್ದೀರಿ. ನಮ್ಮ ಉದ್ದೇಶ, ಮೀಫಿನವರ ಉದ್ದೇಶ, ನಮ್ಮ ಎಲ್ಲ ಮಕ್ಕಳು 100ಕ್ಕೆ 100 ತೇರ್ಗಡೆ ಆಗಬೇಕು. ಮಾತ್ರವಲ್ಲ, ಒಂದು ಉತ್ತಮವಾದ ಶ್ರೇಣಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಆ ಒಂದು ಫಲಿತಾಂಶ ಬರಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ನಾನು ತಿಳ್ಕೊಂಡ ಹಾಗೆ ರಾಮಚಂದ್ರ ಭಟ್ರವರ ಒಂದು ಸಂಪನ್ಮೂಲ ವ್ಯಕ್ತಿತ್ವದಲ್ಲಿ ನಡೆಯುವಂಥ ಈ ಕಾರ್ಯಾಗಾರ, ರಾಜೇಂದ್ರ ಭಟ್ರವರ ಈ ಒಂದು ಕಾರ್ಯಾಗಾರದಲ್ಲಿ ಅವರ ಪ್ರತಿ ಒಂದು ಮಾತುಗಳು, ಅವರ ಪ್ರತಿ ಒಂದು ಬೋಧನೆಗಳು ಬಹಳ ನೀವು ಎಲ್ಲ ವಿಚಾರಗಳನ್ನು ಬದಿಗೊತ್ತಿ ಕೇವಲ ಅವರ ಮಾತನ್ನು ಆಲಿಸುವುದರ ಮೂಲಕ ಅವರು ಹೇಳುವ ಸೂಚನೆಯನ್ನು ನೀವು ಪಡ್ಕೊಂಡು ನೀವು 100ಕ್ಕೆ 100 ಉತ್ತೀರ್ಣರಾಗಲಿಕ್ಕೆ ನಮ್ಮ ಸೃಷ್ಟಿಕರ್ತ ಅನುಗ್ರಹಿಸಲಿ ಎಂದು ಹೇಳುವ ಮಾತನ್ನು ಹೇಳಿ, ನಮ್ಮ ಈಗ ಸ್ವಾಗತ ಮಾಡಿದಂಥ KMK ಮಂಜನಾಡಿಯವರು ನಿಮಗೊಂದು ಮಾತನ್ನು ಇಲ್ಲಿ ಎಲ್ಲರ ಮುಂದೆ ಹೇಳಿದರು. ನಾವೊಂದು ಸ್ವಾಯತ್ತೆ ಇರುವಂಥ ಡೀಮ್ಡ್ ಯೂನಿವರ್ಸಿಟಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ. ಖಂಡಿತವಾಗಿಯೂ ಸಾಧ್ಯತೆ ಇತ್ತು. ಆದರೆ ನಮ್ಮಿಂದ ನಾವು ನಮ್ಮವರೇ ನಮಗೆ ವಂಚನೆ ಮಾಡುವುದರಿಂದ ಅದು ಆಗಲಿಕ್ಕೆ ಕಾರಣ ಸಾಧ್ಯವಾಗಲಿಲ್ಲ ಅಂತ ಬೇಸರದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅದೇನು ಸಾಧ್ಯವಾಗಲಿಲ್ಲ, ಅದು ಯಾಕೆ ಬೇಸರವಾಯಿತು ಅಂತ ಹೇಳಿದರೆ,
ನೀವೆಲ್ಲ ಆಲೋಚನೆ ಮಾಡಬೇಕು. ಇವತ್ತು ನೀವು ಇಲ್ಲಿ ಸೇರಿದ 270 ವಿದ್ಯಾರ್ಥಿನಿಯರು ಮಾರ್ಚಲ್ಲಿ ನೀವು ತೇರ್ಗಡೆ ಆಗ್ತೀರಿ, ಉತ್ತಮ ಫಲಿತಾಂಶ ಬರ್ತದೆ. ನಿಮ್ಮ ಆಯ್ಕೆ ಮಂಗಳೂರು ಕಡೆಗೆ ಇರ್ತದೆ. ಎಲ್ಲಿಗೆ? ಮಂಗಳೂರು ಕಡೆಗೆ. 10 ವರ್ಷ ಶಿಕ್ಷಣ ನೀಡಿದ ಈ ಸಂಸ್ಥೆಯ ಪ್ರೀತಿ ಅದ್ಯಾಕೋ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ಬದಲಾವಣೆ ಆಗುವಂಥದ್ದು ಕಂಡಿದೆ. ನಾನು ಹೇಳಿದ ಮಾತು ನಿಮಗೆ ಅರ್ಥ ಆಯ್ತಾ? ಏನದು? SLC ಆದಮೇಲೆ ಕಾಲೇಜಿಗೆ ನಮಗೆ ಮಂಗಳೂರು ಬೇಕು ಎಂಬ ಭಾವನೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿ ಬರ್ತಾ ಇದೆ. ನಿಮ್ಮ ಆಯ್ಕೆ ಸರಿ ಇರ್ಬೋದು, ನಿಮ್ಮ ಉದ್ದೇಶ ಏನೋ ಇರ್ಬೋದು, ಆದರೆ ಈಗಿನ ವಿದ್ಯಾಭ್ಯಾಸದ ವ್ಯವಸ್ಥೆಯಲ್ಲಿ, ಈಗಿನ ಪರಿಣಾಮಕಾರಿಯಾದಂಥ ವ್ಯವಸ್ಥೆಯಲ್ಲಿ ಬಹಳಷ್ಟು ನೀವು ಆಲೋಚನೆ ಮಾಡಿಕೊಂಡು ನಮ್ಮದೇ ಆದ ಸಂಸ್ಥೆಯಲ್ಲಿ ನೀವು 100ಕ್ಕೆ 100 ವಿದ್ಯಾರ್ಥಿಗಳು ನಮ್ಮ ಈ ಟಿಪ್ಪು ಸುಲ್ತಾನ್ ಕಾಲೇಜಿನ ಈಗಾಗಲೇ ಹೇಳಿದರು ನಗುಮುಖದ ಪ್ರಾಂಶುಪಾಲೆ ಅವರ ನಗುಮುಖದ ಸ್ವಾಗತದೊಂದಿಗೆ ನೀವೆಲ್ಲ ನಮ್ಮ ಈ ಕಾಲೇಜಿಗೆ ಪ್ರವೇಶ ಪಡ್ಕೊಂಡು ಉತ್ತಮವಾದ ವಿದ್ಯಾರ್ಥಿಗಳಾಗಿ ನೀವು ಇಲ್ಲಿಯ ಪಾಠ ಬೋಧನೆಗಳು ಕಲಿತು ಮುಂದಿನ ದಿನಗಳಲ್ಲಿ ಇಂಜಿನಿಯರ್ಸು, ಡಾಕ್ಟರ್ಸು ಆಗಲಿಕ್ಕೆ ಅಥವಾ ಬೇರೆ ಬೇರೆ ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಾದರೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಶಕ್ತಿ ಬರ್ತದೆ. ನಮ್ಮ ಹಿರಿಯರು ಮಾಡಿಕೊಟ್ಟಂಥ ಈ ವಿದ್ಯಾಸಂಸ್ಥೆಗಳನ್ನು ಉಳಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಬಹಳ ಖೇದದಿಂದ ನಿಮ್ಮನ್ನು ವಿಜ್ಞಾಪಿಸುತ್ತಾ ಮುಂದಿನ ದಿನಗಳಲ್ಲಿ ನಿಮ್ಮ ಶಿಕ್ಷಣದ ಮೂಲಕ ಸಿಗುವಂತಹ ಭವಿಷ್ಯತ್ತು, ನಿಮ್ಮ ಜೀವನವು ಅಲ್ಲಾಹು ಸೃಷ್ಟಿಕರ್ತನು ನಿಮ್ಮನ್ನೆಲ್ಲ ಉತ್ತಮವಾಗಿ ಅನುಗೊಳಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುವುದರೊಂದಿಗೆ ಇವತ್ತಿನ ಈ ಸಮಾರಂಭಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ನೀಡುವಂಥ ರಾಜೇಂದ್ರ ಭಟ್ರವರಿಗೆ ನಮ್ಮ ವಿದ್ಯಾಸಂಸ್ಥೆಗಳ ಪರವಾಗಿ, ನಮ್ಮ ಸೈಯದ್ ಮದನಿ ದರ್ಗದ ಪರವಾಗಿ, ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಬೋಧುವ ಹಾರ್ದಿಕ ಸ್ವಾಗತವನ್ನು ಬಯಸಿ ಮೀಫಿನ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ ಎಂಬ ವಾಕ್ಯದೊಂದಿಗೆ ಈ ಕಾರ್ಯಾಗಾರವನ್ನು ಉದ್ಘಾಟಿಸಿದಾಗಿ ಪ್ರಕಟಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಬಹಳಷ್ಟು ಉತ್ತಮ ರೀತಿಯಿಂದ ನಮಗೆ ಮಾರ್ಗದರ್ಶನ ಮತ್ತು ಮಾರ್ಮಿಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೊಂದು ಸೂಚನೆಯನ್ನು ನೀಡಿದ್ದಾರೆ. ಏನಂತಂದರೆ, ನಾವು 10 ವರ್ಷ ನಮ್ಮ ಶಾಲೆಯಲ್ಲಿ ಕಲಿತಿದ್ದೀವಿ, ಇನ್ನೂ 4 ವರ್ಷ ನಮ್ಮದೇ ಆದಂಥ ಕಾಲೇಜ್ ಇದೆ. ನೀವು ಪಾಸಾದ ನಂತರ ಅಲ್ಲಿಗೆ ನೀವು ಬಂದು ಕಲಿತಾಗ ಮುಂದಿನ ನಮ್ಮ ಉನ್ನತ ಶಿಕ್ಷಣಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತದೆ ಅಂತೇಳಿ ನಿಮಗೊಂದು ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಅವರ ಮಾತನ್ನು ಮನ್ನಿಸಿ ಮುಂದಿನ ದಿವಸಗಳಲ್ಲಿ ನಮ್ಮದೇ ಕಾಲೇಜಿಗೆ ನೀವು ಸೇರ್ಪಡೆ ಆಗಬೇಕು ಅಂತ ಕೇಳಿಕೊಳ್ಳುವುದರೊಂದಿಗೆ ಮುಂದೆ ಇವತ್ತಿನ ಸಂಪನ್ಮೂಲ ಅನ್ನು ಸ್ವಲ್ಪ ಪರಿಚಯಿಸುತ್ತಾರೆ ಮತ್ತು ಒಂದೆರಡು ಮಾತನ್ನಾಡ್ತಾರೆ ಮೀಫಿನ ನಿಸಾರ್ ಅಹಮದ್ ರವರು. Well, all of you spoke in Kannada, but I will speak in English. In fact, it's a privilege to be here on behalf of MEIF for this particular program. In fact, it's too late that we have started the program and we don't want you to wait more. So we'll continue with the program as early as possible. First of all, I would like to introduce Mr. Rajendra Bhatt. He was born in Karkala on 2nd February 1967. He has won 3 state level awards during collegehood days in public speaking, Bhagavad Gita and quiz. He has done his BSc B.Ed with MA in English. He is award-winning teacher in ABMV Shastri High School. It's in Karkala Taluk since 1988. Won 3 state level awards as a teacher by the Education Department. Best Teacher State Award, Best HR State Award by HR Department, Best Konkani Teacher by Konkani Sahitya Academy, State Level Trainer and Resource Person for the Education Department of Karnataka State,
He is a JCI member since 1988. JCI is the international organization imparting training for the youth. He is a national level trainer, JCI, with 2 international certificates. He has conducted more than 5,000 workshops for youth, students, international organizations, lawyers, doctors, engineers, government officials, criminals of sub-jail, young entrepreneurs, teachers, and various administration staff. He is the recipient of the most prestigious award for the best trainer of Karnataka, that is Ravi Rohitkar Award. He is the author of 4 books on personality development. He has written columns in Vijay Karnataka Daily with the title Hejje Gurutu. He has rendered keynote addresses in thousands of seminars, workshops, and symposia on academic topics. He has conducted 5,000 TV live programs as the celebrity anchor in Spandana TV. He is marked as the Vikasana Guru to hundreds of organizations, training more than 25,000 SSLC students of Karnataka every year on exam preparation and study techniques. Totally, I would like to say him as a trainer, a speaker, a singer, a music composer, a celebrity anchor, a true motivator, a commentator, dramatist, a writer, a counselor, a successful teacher, and many more. The best I should say is the best human. Please. Well, with this I conclude my speech. Thank you. ನೀವು ಕೇಳಿಕೊಂಡಿದ್ದೀರಿ ಇವತ್ತಿನ ನಮ್ಮ ತರಬೇತುದಾರರು ಏನಾಗಿದ್ದಾರೆ, ಎಷ್ಟು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಮುಸ್ಲಿಂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಮೂಸಬ ಬೇರಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಭಾಳಷ್ಟು ಉತ್ತಮ ರೀತಿಯಲ್ಲಿ ಈ ಸಂಘಟನೆಯನ್ನು ಮಾಡಿಕೊಂಡು ಇಲಾಖೆ ಮತ್ತು ವಿದ್ಯಾಸಂಸ್ಥೆಗಳಿಗೆ ಒಂದು ಕೊಂಡಿಯಾಗಿ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕೆಂತೇಳಿದರೆ ಮೂಸಬ ಬೇರಿಯವರಿಗೆ ಗೊತ್ತು, ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದುಕೊಂಡು ಸರ್ಕಾರ ಮತ್ತು ಸಾರ್ವಜನಿಕ ರಂಗದಲ್ಲಿ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗಳ ಎಲ್ಲದರ ಬಗ್ಗೆಯೂ ಭಾಳಷ್ಟು ಕಾಳಜಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಜವಾಗಿಯೂ ಅಧ್ಯಕ್ಷ ಸ್ಥಾನ ವಹಿಸಬೇಕಿದ್ದುದು ಮೂಸಬ ಬೇರಿಯವರು. ಕೊನೆಗೆ ನಾವು ಅಧ್ಯಕ್ಷೀಯ ಭಾಷಣದಲ್ಲಿದ್ದೇವೆ. ಮೂಸಬ ಬೇರಿಯವರು ತನ್ನ ಅಧ್ಯಕ್ಷೀಯ ಮಾತನ್ನು ಹೇಳಬೇಕು ಅಂತಲೇ ಕೇಳಿಕೊಳ್ತೇನೆ. ಇಲ್ಲಿರುವಂತಹ ಎಲ್ಲ ಮಹನೀಯರುಗಳೇ, ಸೇರಿರುವಂಥ ವಿದ್ಯಾರ್ಥಿಗಳೇ, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಈ SSLC ಕಾರ್ಯಾಗಾರ ರಾಜೇಂದ್ರ ಭಟ್ರದು 1 ನಿಮಿಷ ಲೇಟ್ ಆದರೂ ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಅವಕಾಶ ತಪ್ಪಿ ಹೋಗ್ತದೆ. ಕಳೆದ ಸಲ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಅವರ ಕಾರ್ಯಾಗಾರ ಮಾಡಿದ್ರಿಂದ ಪ್ರೀ ಕೋವಿಡ್ ಪೀರಿಯಡ್ಗಿಂತ 20% ರಿಸಲ್ಟ್ ಜಾಸ್ತಿ ಬಂದಿದೆ. ಈ ಸಲ 30% ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ರಾಜೇಂದ್ರ ಭಟ್ರು ರಾಷ್ಟ್ರೀಯ ಮಟ್ಟದ ತರಬೇತಿದಾರರು. ಅವರು ಪ್ರಾಮಿಸ್ ಮಾಡಿದ್ದಾರೆ. ಅವರು ಒಂದು ಕ್ವೆಶ್ಚನ್ ಪೇಪರ್ ಮಾಡುವಂಥ ರಾಜ್ಯ ಮಟ್ಟದ ಟೀಮಲ್ಲಿದ್ದಾರೆ, ಕರೆಕ್ಷನ್ಸ್ ಮಾಡುವಂಥ ಟೀಮಲ್ಲಿದ್ದಾರೆ. ಕ್ವೆಶ್ಚನ್ ಪೇಪರ್ ತಯಾರು ಮಾಡುವಂತಹ ಆ ಟೀಮಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಅಂಥ ಒಂದು ರಾಷ್ಟ್ರೀಯ ಮಟ್ಟದ ತರಬೇತಿದಾರರಿಂದ ತರಬೇತಿ ಪಡೆಯುವುದು ಅಷ್ಟು ಸುಲಭವಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಸಿಗ್ತಾ ಇಲ್ಲ. ಆದ್ದರಿಂದ ನಾನು ಜಾಸ್ತಿ ಮಾತಾಡದೆ ನಾನು ನಿಮಗೆಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ಒಳ್ಳೆಯ ಒಂದು ಫಲಿತಾಂಶವನ್ನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ನಾವು ಪಡೆಯೋಣ. ಅದರಲ್ಲೂ ಮುಖ್ಯವಾಗಿ ದರ್ಗಾ ಕಮಿಟಿ ಸ್ಕೂಲ್ಸ್ ಇಲ್ಲಿನ ಅಧ್ಯಾಪಕರುಗಳು ಮತ್ತು ಮುಖ್ಯೋಪಾಧ್ಯಾಯರು ತುಂಬ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಇತ್ತೀಚೆಗೆ ಅವರ ಸಂಪರ್ಕದಿಂದ ಗೊತ್ತಾಗಿದೆ. ಆದ್ದರಿಂದ ಒಳ್ಳೆಯ ಒಂದು ರಿಸಲ್ಟ್ ತಂದು ನಿಮಗೂ ನಿಮ್ಮ ಹೆತ್ತವರಿಗೂ ನಿಮ್ಮ ಸ್ಕೂಲಿನ ಅಧ್ಯಾಪಕರಿಗೂ ಕೊಡೆಯದಾಗಿ ಈ ವಿದ್ಯಾಸಂಸ್ಥೆ ದರ್ಗಾ ಚಾರಿಟೇಬಲ್ ಟ್ರಸ್ಟ್ನಿಗೂ ಒಳ್ಳೆಯ ಹೆಸರು ತನ್ನಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ಶುಭ ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಯಾಕೆಂದರೆ ಮೂಸಬ ಬೇರಿಯವರು ಖಾಲಿ ಅಧ್ಯಕ್ಷರು ಮಾತ್ರ ಅಲ್ಲ, ಅವರೆಲ್ಲರೂ ನಮಗೊಂದು ಆದರ್ಶ ವ್ಯಕ್ತಿಯಾಗಿದ್ದಾರೆ. ಯಾಕೆಂದರೆ ಜೀವನದಲ್ಲಿ ಎಲ್ಲವನ್ನ ಸಾಧಿಸಿಕೊಂಡು ನಿವೃತ್ತಿ ಅಂಚಿನಲ್ಲಿರುವಾಗ ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬಂಥ ಒಂದು ಭಾವನೆಯೊಂದಿಗೆ
ಅವರು ಓರ್ವ ಸರ್ಕಾರಿ ಅಧಿಕಾರಿಯಾಗಿ ನಿವೃತ್ತರಾದವರು ಮೂಸಬೆಬೇರಿಯವರು. ಈಗ ಅವರು ತನ್ನ ಸಂಪೂರ್ಣ ಸೇವೆಯನ್ನು ವಿದ್ಯಾಸಂಸ್ಥೆಗೆ ನೀಡ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬರ್ತಾ ಇದ್ದೇವೆ. ನಮ್ಮ ಸೈಯದ್ ಮದನಿ ಹೆಡ್ಸ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷರಾದಂಥ MH ಮಲ್ಲಾರ್ರವರು ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಮೂಸಬ ಸರ್ ಅವರೇ, ನನ್ನ ಬಹಳ ಸುಂದರವಾಗಿ ಪರಿಚಯ ಮಾಡತಕ್ಕಂಥ ನಿಸಾರ್ ಸರ್ ಅವರೇ, ಮತ್ತು ಬೇರೆ ಬೇರೆ ಶಾಲೆಗಳ ಮುಖ್ಯೋಪಾಧ್ಯಾಯರೇ, ಮುಖ್ಯೋಪಾಧ್ಯಾಯಿನಿಯವರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಸುಮಾರು ಲೇಟ್ ಆಗಿದೆ. ಕಾರ್ಯಕ್ರಮ ತುಂಬ ಉದ್ದಾಯಿತು ಅಂತ ನಂಗೆ ಅನಿಸ್ತಾ ಇದೆ. ಮಕ್ಕಳಿಗೆ ಹೆಚ್ಚು ಮಾಹಿತಿ ಕೊಡಬೇಕು ಅಂತ ನಂಗೆ ಆಸೆ ಇದೆ. ಮಧ್ಯಾಹ್ನಂತರ ಇವತ್ತು ನಾನು ಮಕ್ಕಳಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ನ ಕ್ವಶನ್ ಪೇಪರ್ಗಳನ್ನು ಪರಿಚಯ ಮಾಡ್ತೇನೆ. ಮತ್ತು ಬೇರೆ ಸಬ್ಜೆಕ್ಟ್ ಬಗ್ಗೆ ತುಂಬ ಹೇಳಲಿಕ್ಕಿದೆ, ಇಂಗ್ಲೀಷ್ ಬಗ್ಗೆ ಹೇಳಲಿಕ್ಕಿದೆ. ಸೊ ನನಗೆ ಟೈಮ್ ತುಂಬ ಬೇಕು ಅಂತ ಅನ್ನಿಸ್ತಾ ಇದೆ. ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಭಾಳ ಪ್ರೀತಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನ್ನನ್ನು ಮೂಸಬ ಸರ್ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಾಗ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂನ ಎರಡೂ ಮೀಡಿಯಂನ ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ. ನಾನಿವತ್ತು ಎರಡೂ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು. ಐ ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲೀಷ್, ಐ ಹ್ಯಾವ್ ಟು ಸ್ಪೀಕ್ ಇನ್ ಕನ್ನಡ. ಇದು ಬಹಳ ಚಾಲೆಂಜ್ ಆಗಿರ್ತಕ್ಕಂಥ ಕೆಲಸ, ಬಟ್ ನಾನು ಅದನ್ನು ಮಾಡ್ತೇನೆ. ನಾನು ಎರಡೂ ಮೀಡಿಯಂಗಳಿಗೆ ಪಾಠವನ್ನು ಮಾಡ್ತಾ ಇರುವ ಕಾರಣ ನಾನು ಇವತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಜಸ್ಟಿಸ್ ಕೊಡಬೇಕು, ಕನ್ನಡ ಮೀಡಿಯಂ ಮಕ್ಕಳಿಗೆ ಜಸ್ಟಿಸ್ ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಐ ವಿಲ್ ಡೂ ಇಟ್. ತುಂಬ ಚೆನ್ನಾಗಿ ಮಾಡಲಿಕ್ಕೆ ನಂಗೆ ಸಾಧ್ಯ ಇದೆ. ನನಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾನಿವತ್ತು ನಿಮ್ಮ ಜೊತೆ ತುಂಬ ಹೊತ್ತು ಮಾತಾಡಬೇಕು. ವಿದ್ಯಾರ್ಥಿಗಳೇ, ಮೂಸಬ ಸರ್ ಹೇಳ್ತಾ ಇದ್ರು, ಕೊರೋನಾ ನಂತರ ಕಳೆದ ವರ್ಷ SSLC ಎಕ್ಸಾಮ್ ನಡೀತಾ ಇರುವಾಗ ನನ್ನ ಮ್ಯಾರಥಾನ್ ಆಗಿರ್ತಕ್ಕಂಥ ವರ್ಕ್ಶಾಪ್ ಅವ್ರು ಕಂಡಕ್ಟ್ ಮಾಡ್ತಾ ಹೋದರು. ಸುಮಾರು 5-6 ಸೆಂಟ್ರಲ್ಲಿ ಕಳೆದ ವರ್ಷ ಫುಲ್ ಡೇ ವರ್ಕ್ಶಾಪ್ಗಳಾಯಿತು. ಎಲ್ಲೆಲ್ಲ ನನ್ನ ತರಬೇತಿ ಕಾರ್ಯಕ್ರಮಗಳಾಗಿದೆ, ಅಲ್ಲೆಲ್ಲ ರಿಸಲ್ಟ್ 20% ಜಾಸ್ತಿ ಆಗಿದೆ ಅಂತ ಮೂಸಬ ಸರ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್ಗಳಿದೆ. ಅದಕ್ಕೆ ಕಾರಣ ನಾನು ಖಂಡಿತ ಅಲ್ಲ, ರಿಸಲ್ಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಖಂಡಿತವಾಗಿ ನಾನಲ್ಲ ಅಂತ ಅನ್ನಿಸ್ತಾ ಇದೆ. ಟೀಚರ್ಸ್ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಟೀಚರ್ಸ್ ಬಹಳ ಚೆನ್ನಾಗಿ ಮಕ್ಕಳನ್ನು ಮೋಟಿವೇಟ್ ಮಾಡಿದ್ದಾರೆ. ಟೀಚರ್ಸ್ ತುಂಬ ಚೆನ್ನಾಗಿ ಮಕ್ಕಳನ್ನು ಪರೀಕ್ಷೆ ಪ್ರಿಪೇರ್ ಮಾಡಿದ್ದಾರೆ. ಟೀಚರ್ಸ್ ತುಂಬ ಚೆನ್ನಾಗಿ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಮಾಡಿದ್ದಾರೆ. ದ ಕ್ರೆಡಿಟ್ ಗೋಸ್ ಟು 20% ನಮ್ಮ ರಿಸಲ್ಟ್ ಜಾಸ್ತಿ ಆಗಲಿಕ್ಕೆ ದ ಫುಲ್ ಕ್ರೆಡಿಟ್ ಗೋಸ್ ಟು ಯುವರ್ ಟೀಚರ್ಸ್ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಆ ಎಲ್ಲ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಮೂಸಬ ಸರ್ ಇನ್ನೊಂದು ಮಾತನ್ನು ಹೇಳಿದರು. ಕಳೆದ ವರ್ಷದ ಮ್ಯಾಥ್ಸ್ ಮತ್ತು ಸೈನ್ಸ್ ಕ್ವಶನ್ ಪೇಪರ್ ನಾನು ಕಮಿಟಿಲಿ ವರ್ಕ್ ಮಾಡಿದ್ದೇನೆ. ಆ ಕಮಿಟಿಗೆ ತರಬೇತಿಗಳನ್ನು ಕೊಟ್ಟಿದ್ದೇನೆ. ಲಾಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಏನಿತ್ತು ಆ ಕ್ವಶನ್ ಪೇಪರನ್ನು ಮಾಡಿರ್ತಕ್ಕಂಥವ ನಾನು ಅಂತ ಹೇಳೋದನ್ನು ತುಂಬ ಪ್ರೀತಿಯಿಂದ ಹೇಳ್ತೇನೆ. ಮ್ಯಾಥ್ಸ್ ಲಾಸ್ಟ್ ತುಂಬ ಈಸಿ ಇತ್ತು ಕ್ವಶನ್ ಪೇಪರ್, ತುಂಬ ಈಸಿ ಅಂತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಈ ವರ್ಷ ಕೂಡ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ವರ್ಕ್ಶಾಪ್ಗಳು ಆಗ್ತಾ ಇದೆ. ಮ್ಯಾಥ್ಸ್ ಕಂಪ್ಲೀಟ್ ಆಗಿದೆ, ಸೈನ್ಸ್ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಕ್ವಶನ್ ಪೇಪರ್ಗಳನ್ನು ವೆಬ್ಸೈಟಲ್ಲಿ ಹಾಕಿದ್ದಾರೆ, ನೀವೆಲ್ಲ ನೋಡಿದ್ದೀರಿ. ಎಲ್ಲ ಸಬ್ಜೆಕ್ಟಿನ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಇವತ್ತು ಎಲ್ಲ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಇವತ್ತು SSLC ಬೋರ್ಡ್ನ ವೆಬ್ಸೈಟಲ್ಲಿದೆ. ಮತ್ತು ಪ್ರತಿ ಸಬ್ಜೆಕ್ಟ್ನ 3 ಕ್ವಶನ್ ಪೇಪರ್ಗಳಿದೆ. ಕ್ವಶನ್ ಪೇಪರ್ಗಳಿದೆ. ಆ ಕ್ವಶನ್ ಪೇಪರ್ಗಳನ್ನು ಯಾರು ಬಿಡಿಸ್ತಾರೆ ಅವರು ಖಂಡಿತವಾಗಿ ಕೂಡ 80 ಮಾರ್ಕಲ್ಲಿ 60 ಮಾರ್ಕನ್ನು ತಗೊಳ್ತಾರೆ. ಈ ಭರವಸೆ ನಂದು. ಯಾಕಂದ್ರೆ ತುಂಬ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು SSLC ಬೋರ್ಡ್ನವರು ಈಗಲೇ ಅವರ ವೆಬ್ಸೈಟಲ್ಲಿ ಹಾಕಿ ಆಗಿದೆ. ಮಕ್ಕಳದನ್ನು ಖಂಡಿತ ಸ್ಟಡಿ ಮಾಡಬಹುದು. ಸೊ ಜನವರಿ 10ನೇ ತಾರೀಕು ಒಳಗಡೆ ಎಲ್ಲ ಸ್ಕೂಲಲ್ಲಿ ಕೂಡ ಪೋರ್ಷನ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಮ್ಮ ಕಮಿಷನರ್ ಹೇಳಿದ್ದಾರೆ. ಎಲ್ಲ ಪೋರ್ಷನ್ಸ್ಗಳು ಕಂಪ್ಲೀಟ್ ಆಗ್ತಾ ಇದೆ. ಕೆಲವು ಸ್ಕೂಲಲ್ಲಿ 5%, 10% ಪಾಠಗಳು ಮಾತ್ರ ಬಾಕಿ ಇದೆ. ಇದನ್ನ ಕೂಡ ಅಧ್ಯಾಪಕರು ತುಂಬ ಪ್ರೀತಿಯಿಂದ ಮುಗಿಸ್ತಾರೆ. ಏನಿದ್ರೂ ಕೂಡ ಮಾರ್ಚ್ 31ನೇ ತಾರೀಕು ಸ್ಟಾರ್ಟ್ ಆಗುವಂತ SSLC ಎಕ್ಸಾಮ್, ಏಪ್ರಿಲ್ 15ಕ್ಕೆ ಮುಗಿಯುವಂತ SSLC ಎಕ್ಸಾಮ್ ಅಲ್ಲಿ ಮಕ್ಕಳು ಚೆನ್ನಾಗಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಪರೀಕ್ಷೆಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಬೇಕು ಅಂತ ನಮ್ಗೆ ಆಸೆ ಇದೆ. ಮೀಫ್ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇರತಕ್ಕಂಥ ವಿದ್ಯಾರ್ಥಿಗಳು ಈ ವರ್ಷ 100ಕ್ಕೆ 100 ಫಲಿತಾಂಶವನ್ನು ಪಡಿಬೇಕು ಅಂತ ನಮ್ಗೆ ಆಸೆ ಇದೆ. 80%, 90% ಅಲ್ಲ, ನಮ್ಮ ಟಾರ್ಗೆಟ್ ಈ ಸಲ 100% ಬರಬೇಕು ಅಂತ ನಂಗೆ ಆಸೆ ಇದೆ. ಅದರ ಜೊತೆಗೆ ಇನ್ನೊಂದು ಅಂಶವನ್ನು ಗಮನಿಸ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಪಾಸ್ ಆಗೋದು ನಮ್ಮ ಸಾಧನೆ ಅಲ್ಲ. ನಮ್ಗೆ ಈ ಸಲ 2 ರೀತಿಯ ಫಲಿತಾಂಶವನ್ನು SSLC ಬೋರ್ಡ್ ಕೊಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಒಂದು ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ರಿಸಲ್ಟ್ ಕೊಡ್ತಾ ಇದ್ದಾರೆ. ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಶಾಲೆಗೆ ರ್ಯಾಂಕ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ನಿಮ್ಮ 90%, 95% A+, ಎಗಳ ಮೇಲೆ ಗುಣಾತ್ಮಕ ರಿಸಲ್ಟ್ ಅನ್ನು ಕೂಡ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ.
ಎರಡೂ ರಿಸಲ್ಟಲ್ಲಿ ಸಹ ನಿಮ್ಮ ಶಾಲೆ ಟಾಪರ್ ಆಗಿರಬೇಕು. ಈ ವರ್ಷ ನಿಮ್ಮ ಶಾಲೆ ಎರಡೂ ರಿಸಲ್ಟಲ್ಲೇ ಟಾಪರ್ ಆಗಿರಬೇಕು. 1ನೇ ಟಾರ್ಗೆಟು ಎಲ್ಲ ಮಕ್ಕಳು SSLC ಎಕ್ಸಾಮಲ್ಲಿ ಪಾಸ್ ಆಗುವಂಥದ್ದು. 28 ಮಾರ್ಕ್ಸ್ ಬೇಕು 80 ಮಾರ್ಕಲ್ಲಿ. 28 ಮಾರ್ಕ್ಸಿನ ಕ್ವಶನ್ ಪೇಪರ್ನ ನಿಮಗೆ ಈಗಲೇ ಕೈಯಲ್ಲಿ ಬರೆದು ಕವರಲ್ಲಿ ಹಾಕಿ ಕಳಿಸ್ಕೊಡ್ತೇನೆ. ನಮ್ಮ ಉಳ್ಳಾಲದ ಪ್ರಸಿದ್ಧವಾಗಿರ್ತಕ್ಕಂಥ SI ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಿ ಆರ್ ಇನ್ ದ ಇನಾಗ್ರಲ್ ಫಂಕ್ಷನ್. ನಿಮ್ಮ ಮಾತು ಮಾತ್ರ ಬಾಕಿ ಇದೆ. ಮಕ್ಕಳನ್ನು ಖಂಡಿತವಾಗಿ ನೀವು ನಮಗೆ ಇನ್ಸ್ಪೈರ್ ಮಾಡ್ತೀರ ಅಂತ ವಿಶ್ವಾಸ ಇದೆ. ಸೊ SSLC ಮದನಿ ಟ್ರಸ್ಟಿಗೆ ಸಂಬಂಧಪಟ್ಟಂಥ ಶಾಲೆಗಳ ಎಲ್ಲ ಮಕ್ಕಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಜಾಸ್ತಿ ಮಕ್ಕಳು ಇರ್ತಕ್ಕಂಥದ್ದು ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡು ಇರ್ತಕ್ಕಂಥದ್ದು. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರ ಟೀಚರ್ಸ್ ಪೋರ್ಷನ್ ಕಂಪ್ಲೀಟ್ ಮಾಡಿದ್ದಾರೆ. ಅವರನ್ನ ಪರೀಕ್ಷೆಗೆ ಪ್ರಿಪೇರ್ ಮಾಡೋ ಕೆಲಸ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಈ ವರ್ಷದ ಮೊದಲ ಕಾರ್ಯಾಗಾರ. ಎಲ್ಲ ಮಕ್ಕಳು ಸೇರಿಸಿಕೊಂಡು ಮೀಫ್ ವಿದ್ಯಾಸಂಸ್ಥೆಗಳ ಏನು ನಮ್ಮದು ಸಂಸ್ಥೆ ಇದೆ, ಫೆಡರೇಷನ್ ಇದೆ, ಅವರೇ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರಲಿ, ಮೂಸಬಾ ಸರ್ ಅವರು ಈ ರೀತಿ ವರ್ಕ್ಶಾಪ್ಗಳನ್ನು ಕಳೆದ 20 ವರ್ಷಗಳಿಂದ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಈ ರೀತಿ ಕಾರ್ಯಾಗಾರ ಅವರು ಮಾಡ್ತಾ ಇದ್ದಾರೆ. ಪ್ರತಿ ಕಾರ್ಯಾಗಾರಕ್ಕೆ ಅವರು ನಾನು ಬೇಕು ಅಂತ ಆಸೆ ಪಡ್ತಾರೆ. ಅದವರ ಗ್ರೇಟ್ನೆಸ್ ಅಂತ ನಾನು ಭಾವಿಸ್ಕೊಳ್ತೇನೆ. ಮಕ್ಕಳಿಗೆ ಒಳ್ಳೆಯದನ್ನ ಕೊಡಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಮಕ್ಕಳಿಗೆ ಯಾವತ್ತು ಒಳ್ಳೆಯದನ್ನ ಕೊಟ್ಟು ಕಳಿಸ್ಬೇಕು, ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಅದರ ಬೇಸ್ ಮೇಲೆ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ನನ್ನನ್ನು ಅವರು 1.5 ತಿಂಗಳ ಹಿಂದೆ ನನ್ನ ಬುಕ್ ಮಾಡಿದ್ದಾರೆ. ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕು ಅಂತ ಆದ್ರೆ ನಿಮ್ಮ ಭಾಗವಹಿಸುವಿಕೆ ಬಹಳ ಇಂಪಾರ್ಟೆಂಟು. ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕು ಅಂತ ಆದ್ರೆ ನಿಮ್ಮ ಭಾಗವಹಿಸುವಿಕೆ ಬಹಳ ಇಂಪಾರ್ಟೆಂಟು. ಮದನಿ ಟ್ರಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಷ್ಟು ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಇವತ್ತು ನನ್ನ ಮಾತನ್ನು ಕೇಳೋದು ಇವತ್ತು ನಿಜಕ್ಕೂ ದೇವರ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ನಿಮ್ಗೆಲ್ಲ ಶುಭವನ್ನ ಕೋರ್ತೇನೆ. ನಿಮ್ಗೆಲ್ಲ ಇವತ್ತು ಅಲ್ಲಾನ ದುವಾವನ್ನ ಕೋರ್ತಾ ಇದ್ದೇನೆ. ನಿಮ್ಗೆಲ್ಲ ದೇವರ ಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತ ಆಸೆ ಪಡ್ತೇನೆ. ಇನ್ನು ಒಂದು ಮಾತನ್ನು ನಾನು ಹೇಳಬೇಕು. ಈ ವರ್ಷ SSLC ಎಕ್ಸಾಮ್ ಆಗುವಂತ ಹೊತ್ತಿನಲ್ಲಿ ನಿಮ್ಮ ರಂಜಾನ್ ಉಪವಾಸ ಕೂಡ ಬರ್ತಾ ಇದೆ. ಎಕ್ಸಾಮ್ ಹೊತ್ತಲ್ಲಿ ಮಾನಸಿಕ ಪ್ರಿಪೇರ್ ಆಗಿ ನಿಮ್ಮ ರಂಜಾನ್ ಉಪವಾಸ ಕೂಡ ಈ ಸಲ SSLC ಎಕ್ಸಾಮ್ ಹೊತ್ತಲ್ಲಿ ಬರ್ತಾ ಇದೆ. ರಂಜಾನ್ ಉಪವಾಸ ಮಾಡುವಾಗ ಮಕ್ಕಳ ಶಕ್ತಿ ಜಾಸ್ತಿ ಆಗಿರ್ತದೆ. ಇದು ನನ್ನ ಅಬ್ಸರ್ವೇಷನ್. ರಂಜಾನ್ ಉಪವಾಸವನ್ನು ಮಾಡುವಾಗ ಮಕ್ಕಳ ಮೆಮೊರಿ ಪವರ್ ಜಾಸ್ತಿ ಆಗಿರ್ತದೆ. ರಂಜಾನ್ ಉಪವಾಸ ಮಾಡುವಾಗ ಮಕ್ಕಳ ತಾಳ್ಮೆ ಜಾಸ್ತಿ ಆಗಿರ್ತದೆ. ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನೇರವಾಗಿ ಕ್ವಶನ್ ಪೇಪರ್ ಮಾಡುವವರೇ ನಿಮ್ಮನ್ನು ಹಾರೈಸ್ತಾ ಇದ್ದಾರೆ, ನೀವೆಲ್ಲರೂ ಪಾಸ್ ಆಗಬೇಕು ಅಂತೇಳಿ. ಆಗ ಅವರು ಹೇಳಿದರು, ಕಳೆದ ಸಲ ನಾವು ಕ್ವಶನ್ ಪೇಪರ್ ಮಾಡುವಂಥ ಸಮಯದಲ್ಲಿ ಬಹಳಷ್ಟು ಮ್ಯಾಥ್ಸಿಗೆ ಸರಳವಾಗಿ ಕೊಟ್ಟಿದ್ದೇನೆ, ಎಲ್ಲ ಮಕ್ಕಳು ಪಾಸ್ ಆಗಬೇಕು ಅಂತೇಳಿ. ಈಗಲೂ ಅವರು ಹೇಳ್ತಾ ಇದ್ದಾರೆ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿರುವಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಪಾಸ್ ಆಗಬೇಕು ಅಂತ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಪಾಸ್ ಆಗ್ತೇವೆ ಎಂಬಂಥ ಒಂದು ಭರವಸೆಯನ್ನು ಅವರಿಗೆ ನೀಡೋಣ. ಖಂಡಿತವಾಗಿಯೂ ನಾವು ಆ ವ್ಯವಸ್ಥೆಯನ್ನು ಮಾಡ್ತೇವೆ. ಮೀಫ್ ಇವತ್ತು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಮ್ಮೊಟ್ಟಿಗೆ ಕಾರ್ಯಪ್ರವೃತ್ತವಾಗ್ತಾ ಇದೆ. ನಾವೆಲ್ಲರೂ ಪಾಸ್ ಆಗಬೇಕು ಅಂತೇಳಿ. ಪಾಸ್ ಆಗಬೇಕಿದ್ರೆ ಇವರು ಮಾಡಿದರೆ ಪಾಸ್ ಆಗ್ತಾವೆ, ನಾವು ಪ್ರಯತ್ನ ಇಲ್ವಾ ಅಂತ ನಮ್ಮನ್ನು ಪ್ರಚೋದನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಅವರು ಬರೆಯುವುದಲ್ಲ, ಪರೀಕ್ಷೆಗೆ ಸಂಪನ್ಮೂಲ ವ್ಯಕ್ತಿ ಬರೆಯುವುದಲ್ಲ, ಆ ಪ್ರಶ್ನೆಗಳನ್ನು ನೀವು ಯಾವ ರೀತಿಯಲ್ಲಿ ಅಟೆಂಪ್ಟ್ ಮಾಡಬೇಕು ಎಂಬುದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಅದೆಲ್ಲವನ್ನು ನಾವು ಕೇಳಿಕೊಳ್ಬೇಕು. ಈ ಸಲದಲ್ಲಿ ಅವರು ಏನು ಅವರ ಆಶಯ ಇದೆಯೋ ಅದೇ ರೀತಿಯಲ್ಲಿ ನಾವು 100% ತೆಗೆದು ತೋರಿಸುವಂಥ ಒಂದು ವ್ಯವಸ್ಥೆಗೆ ಹೋಗಬೇಕು. ಮೀಫಿನ ಅಧ್ಯಕ್ಷರಿದ್ದಾರೆ. ಯಾಕಂದರೆ ಯಾವತ್ತೂ ನಮ್ಮ ಎಲ್ಲ ಸಭೆಗಳಲ್ಲಿ ಚರ್ಚೆ ಆಗುವುದೇನಂತ ಹೇಳಿದರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು, ಆ ಶಬ್ದವನ್ನು ಸ್ವಲ್ಪ ಬ್ರ್ಯಾಕೆಟಲ್ಲಿ ಹಾಕಿಕೊಂಡು ಮುಸ್ಲಿಂ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅಂತಲೇ ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು ಎಲ್ಲರೂ ಬರ್ತಾರೆ. ಆದರೆ ಮುಸ್ಲಿಂ ವಿದ್ಯಾರ್ಥಿಗಳು ಯಾವ ವಿದ್ಯಾಸಂಸ್ಥೆಗಳಲ್ಲಿ ಜಾಸ್ತಿ ಇದ್ದಾರೋ ಆ ಶಾಲೆಗಳಲ್ಲಿ ರಿಸಲ್ಟ್ ಕಡಿಮೆ ಇದೆ. ಆಂಗ್ಲ ಮಾಧ್ಯಮ ಹೊರತಾಗಿ ರಿಸಲ್ಟ್ ಕಡಿಮೆ ಇದೆ ಅಂತೇಳಿ ಇವತ್ತು ಇಲಾಖೆಯವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಮೂಸಪ್ಪ ಬೇರಿಯವರು ನಮ್ಮಲ್ಲಿರುವಂಥ 3 ಕನ್ನಡ ಮಾಧ್ಯಮ ಶಾಲೆಯನ್ನು ಸೇರಿಸಿಕೊಂಡಿದ್ದಾರೆ. ನಿಮಗೆ ಅಭಿನಂದನೆಗಳು ಸರ್. ಕನ್ನಡ ಮಾಧ್ಯಮ ಶಾಲೆಯನ್ನು ಸೇರಿಸಿಕೊಂಡು ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವತ್ತೀಗ ನಮ್ಮೊಟ್ಟಿಗೆ ನಮ್ಮ ಉಳ್ಳಾಳ ಆರಕ್ಷಕ ಠಾಣೆಯ ಉಪನಿರೀಕ್ಷಕರಾದಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರು ಬಹುಶಃ ಇಂಥ ಶಿಸ್ತಿನ ಸಿಪಾಯಿಗಳೆಲ್ಲವನ್ನು ನಮ್ಮಲ್ಲಿ ಸೇರಿಸಿಕೊಂಡು ನಮ್ಮ ಪ್ರಚೋದನೆ ಆಗಬೇಕು ಎಂಬಂಥ ದೃಷ್ಟಿಯಿಂದ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಸರ್. ಅದರೊಟ್ಟಿಗೆ ಈಗಾಗಲೇ ಸಮಯವು ಬಹಳಷ್ಟು ಮೀರಿದೆ. ನಮ್ಮ
ಉಪನಿರೀಕ್ಷಕರು ಒಂದೆರಡು ಮಾತಿನಲ್ಲಿ ನಿಮಗೆ ಶುಭವನ್ನು ಹಾರೈಸ್ತಾರೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕಳೆದ 2.5 ವರ್ಷಗಳಿಂದ ಉಳ್ಳಾಲ ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಕೇಳ್ತಾ ಇದೆಯಲ್ಲ ಕೇಳ್ತಾ ಇದೆಯಲ್ಲ? ಸೊ ನಮ್ಮಲ್ಲಿ ಒಂದು ಫೇಮಸ್ ಕೋಟ್ ಇದೆ. ಏನಂತ ಹೇಳಿದರೆ, ಯಾರು ಕಾನೂನನ್ನು ಗೌರವಿಸ್ತಾರೋ ಅವರನ್ನು ಕಾನೂನು ಗೌರವಿಸ್ತದೆ ಅಂತ. ಅಂದರೆ ಈ ದೇಶದ, ಈ ನೆಲದ, ಈ ಮಣ್ಣಿನ ನಿಯಮಗಳನ್ನು, ನೀತಿಗಳನ್ನು ಪಾಲನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯರಾದ ನಮ್ಮ ಕರ್ತವ್ಯ. ನಾವೆಲ್ಲರೂ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಸಂವಿಧಾನದಲ್ಲಿ ನಮಗೆ ಆ ಥರದ ಹಕ್ಕುಗಳಿದ್ದಾವೆ, ಎಷ್ಟು ಹಕ್ಕಿದೆ, ಆ ಹಕ್ಕಿದೆ ಅಂತೇಳಿ ಎಲ್ಲದರ ಬಗ್ಗೆ ಮಾತಾಡ್ತೀವಿ. ಅಟ್ ದ ಸೇಮ್ ಟೈಮ್ ಸಂವಿಧಾನದಲ್ಲಿ ಕರ್ತವ್ಯಗಳು ಕೂಡ ಇದ್ದಾವೆ ಅನ್ನೋದನ್ನು ನಾವು ಮರಿತೀವಿ. ಅಂದರೆ ಈ ದೇಶದ ಒಬ್ಬ ನಾಗರಿಕನಾಗಿ ಯಾವ ಒಂದು ಕರ್ತವ್ಯಗಳನ್ನ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂವಿಧಾನದಲ್ಲಿದೆ. ಸೊ ಅವುಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ನಿಯಮ ಇದೆ. ಏನು? ವಿತೌಟ್ ಹೆಲ್ಮೆಟ್ ಯಾರು ಗಾಡಿ ಓಡಿಸ್ಬೇಡಿ ಅಂತ ಒಂದು ಸಣ್ಣದೊಂದು ನಿಯಮ ಇದು. ಒಂದು ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಒಂದು ನಿಯಮ ಇದೆ, ವಿತೌಟ್ ಹೆಲ್ಮೆಟ್ ಯಾರು ಗಾಡಿ ಓಡಿಸ್ಬೇಡಪ್ಪ ಅಂತೇಳಿ. ಆದರೆ ನಾವೇನು ಮಾಡ್ತೀವಿ? ವಿತೌಟ್ ಹೆಲ್ಮೆಟ್ ಇಲ್ದೇ ಗಾಡಿಯನ್ನು ಓಡಿಸ್ತೀವಿ. ಯಾಕೆ ಇಂಥ ರೂಲ್ಸ್ಗಳನ್ನ ಮಾಡಿದ್ದಾರೆ? ಸಿಂಪಲ್ ರೂಲ್ಸ್ಗಳನ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಏನಾದರೂ ಈಗ ರೋಡ್ ಆಕ್ಸಿಡೆಂಟ್ ಆಗಿ ಬೈಕಿಂದ ಸ್ಕಿಡ್ ಆಗಿ ಬಿದ್ದು ಏನಾದರೂ ಗಾಯ ಆದರೆ, ಹೆಡ್ಗೆ ಇಂಜುರಿ ಆಯಿತು ಅಂತ ಇಟ್ಕೊಳ್ಳಿ. ಹೆಡ್ಗೆ ಇಂಜುರಿ ಆದರೆ 90% ಆ ವ್ಯಕ್ತಿ ರಿಕವರಿ ಆಗೋದು ತುಂಬ ಕಷ್ಟ. ಸೊ ಅದಕ್ಕಾಗಿ ಹೆಲ್ಮೆಟನ್ನು ನಮ್ಮ ಸಲುವಾಗಿ ಹಾಕ್ಕೊಳ್ಳೋದು ಬೇಡ, ಬೇರೆ ಯಾರ ಸಲುವಾಗಿ ಹಾಕ್ಕೊಳ್ಳೋದು ಬೇಡ, ನಿಮ್ಮ ಸಲುವಾಗಿ, ನಿಮ್ಮ ಜೀವದ ಸಲುವಾಗಿ ಹಾಕ್ಕೊಳ್ಳಿ ಅಂತೇಳಿ ಒಂದು ರೂಲ್ಸ್ ಮಾಡಿದ್ದಾರೆ. ಅದೇ ಥರ ತ್ರಿಬಲ್ ರೈಡು. ಸೊ ಇಂಥ ಸಣ್ಣ ಪುಟ್ಟ ನಿಯಮಗಳಿರ್ತವೆ, ಇವುಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು ಈಗ ಪೊಲೀಸ್ನವ್ರು ಹೇಳ್ತಾರಂತೇಳಿ ಅಥವಾ ಅವರು ಫೈನ್ ಹಾಕ್ತಾರಂತೇಳಿ ಮಾಡೋದಂಥದ್ದಲ್ಲ. ಅದು ನಿಮಗೆ ತಿಳುವಳಿಕೆ ಬರಬೇಕದು. ನಮ್ಮ ಸಲುವಾಗಿ ಮಾಡಿದ್ದಾರೆ ಇಂಥ ನಿಯಮಗಳನ್ನ, ನಾವು ಅವುಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳಿ. ಹಾಗೆ ಎಲ್ಲ ಕಡೆನೂ ಈ ಗಾಂಜಾ ಬಗ್ಗೆ ತುಂಬ ಒಂದು ಟಾಕ್ ಆಗ್ತಾ ಇದೆ. ಮತ್ತು ಸಣ್ಣ ಮಕ್ಕಳು ಸಣ್ಣ ವಯಸ್ಸಲ್ಲೇ ಇಂಥ ಕೆಟ್ಟ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಈ ಗಾಂಜಾ, MDMA, ಕೋಕೇನ್, ಸೊ ಇಂಥ ಒಂದು ಕೆಟ್ಟ ಅಫೀಮ್ಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಇಂಥ ಒಂದು, ಈಗ ತಾವೆಲ್ಲರೂ 10th ಅನಿಸುತ್ತೆ, 10th ಸ್ಟೂಡೆಂಟ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್ ಟೈಮ್ ಅಂತ ನಿಮಗೆ. ಯಾಕಂತ ಹೇಳಿದ್ರೆ ಇದೇ ಟೈಮಲ್ಲಿ 10th ಹಿಡ್ಕೊಂಡು PUC ವರೆಗಿನ ಏನೋ ಒಂದು ನಿಮ್ಮ ಲೈಫ್ ಇದೆಯಲ್ಲ, ಇದು ತುಂಬ ಗೋಲ್ಡನ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಈ ಟೈಮಲ್ಲೇ ನೀವು ಡಿಸೈಡ್ ಆಗ್ತೀರಿ ನೀವು ಏನು ಆಗಬೇಕು, ಏನು ಆಗಬಾರ್ದು ಅನ್ನೋದು. ನೀವು ಗಾಂಧೀಜಿಯಾಗಿ ದೇಶಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಗುರುತಿಸ್ಕೊಳ್ತಿರೋ ಅಥವಾ ಗೋಡ್ಸೆಯಾಗಿ ಗುರುತಿಸ್ಕೊಳ್ತಿರೋ, ಅದು ಈ ಹಂತದಲ್ಲೇ ಡಿಸೈಡ್ ಆಗಬೇಕಾಗಿರ್ತಕ್ಕಂಥದ್ದು. ಸೊ ಇಂಥ ಹಂತದಲ್ಲಿ ನೀವು ಒಳ್ಳೆಯ ವಿಚಾರಗಳನ್ನು ಮತ್ತು ಒಳ್ಳೆಯ ಅವಕಾಶಗಳನ್ನು ಬಳಸಿಕೊಂಡು ಒಳ್ಳೆಯ ಒಬ್ಬ ನಾಗರಿಕರಾಗಲಿ ಅಂತ ಹೇಳಿ ಆಶಿಸ್ತಾ, ಹಾಗೆ ಈಗ ಒಂದು ಗಾಂಜಾ ಸಂಬಂಧಪಟ್ಟ ಒಂದು ಹೇಳಿದೆ, ನಮ್ಮಲ್ಲಿ ಒಂದು 50 to 60% ಆರೋಪಿಗಳನ್ನು ನಾವು ಠಾಣೆಗೆ ತಂದಾಗ ಅವನನ್ನು ವಿಚಾರಣೆ ಮಾಡ್ತೀವಿ. ಯಾಕಪ್ಪ ಇಂಥ ಒಂದು ವಿಚಾರಗಳನ್ನು ಮತ್ತು ಇಂಥ ಕೃತ್ಯನ ಯಾಕೆ ಮಾಡಿದೀಯಾ, ಯಾಕೆ ಇಂಥ ತಪ್ಪು ಮಾಡಿದೀಯ ಅಂತ ನಾವು ಕೇಳಿದಾಗ ಅವನು ಹೇಳ್ತಾನೆ, ಸರ್ ಆ ಟೈಮಲ್ಲಿ ಅವನು ಗಾಂಜಾ ಹೊಡೆದಿರ್ತಾನೆ. ಸೊ ಆ ಟೈಮಲ್ಲಿ ಸರ್ ನನಗೆ ಗೊತ್ತಾಗಲಿಲ್ಲ, ಆವಾಗ ನಾನು ಏನು ಮಾಡಿದೆ ಅನ್ನೋದು ನನಗೆ ಅರಿವು ಬರಲಿಲ್ಲ. ಸೊ ಈಗ ನನಗೆ ಗೊತ್ತಾಗಿದೆ, ನಾನು ಮಾಡಿದ್ದು ತಪ್ಪಾಗಿದೆ ಸರ್, ಕ್ಷಮಿಸಿ ಸರ್ ಅಂತ ಹೇಳ್ತಾ ಇರ್ತಾರೆ. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಆವಾಗ ಆ ಟೈಮಲ್ಲಿ ಮಾಡಿರ್ತಾರೆ, ಆದರೆ ಅವರು ಮಾಡಿರುವ ವಿಚಾರಗಳು, ಅವ್ರು ಏನು ಮಾಡಿರ್ತಾರೆ ಅನ್ನೋದು ಅವರಿಗೆ ಅರಿವೇ ಇರೋದಿಲ್ಲ. ಆಮೇಲೆ ಬುದ್ಧಿ ಬಂದರೆ ಅದರ ಒಂದು ಉಪಯೋಗ ಯಾರಿಗೂ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ಹೇಳೋದು, ಯಾವುದೇ ಥರದ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ನಾವು ಯಾವುದೇ ಒಂದು ಕೆಲಸಗಳನ್ನ ಮಾಡುವಾಗ ಅದು ಸರಿಯೋ ತಪ್ಪೋ, ಒಳ್ಳೆಯದೋ ಕೆಟ್ಟದೋ ಅನ್ನೋದನ್ನು ವಿಚಾರಿಸ್ಕೊಂಡು ನಾವು ಅದನ್ನು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಒಂದು ವೇಳೆ ಏನಾದರೂ ಈಗ ಗಾಂಜಾಗೆ ಸಂಬಂಧಪಟ್ಟಾಗೆ ಏನೋ ಒಂದು ಸಣ್ಣ ಕೇಸ್ ಆಯಿತು ಅಂತ ಇಟ್ಕೊಳ್ಳಿ, ಒಂದು ಸರಿ ಕೇಸ್ ಆದರೆ ಫಸ್ಟ್ ನಿಮಗೆ ಯಾವುದೇ ಪಾಸ್ಪೋರ್ಟ್ ಸಿಗೋದಿಲ್ಲ. ಬೇರೆ ಕಡೆ ಎಲ್ಲ, ಇಲ್ಲಿ ಬೇರೆ ಕಡೆ ಎಲ್ಲ ಹೋಗ್ತಾ ಇರ್ತಾರೆ, ಕತಾರು ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಪಾಸ್ಪೋರ್ಟ್ ಬೇಕೇ ಬೇಕು. ಪಾಸ್ಪೋರ್ಟ್ ಬೇಕು ಅಂತ ಹೇಳಿದ್ರೆ ಪೊಲೀಸಲ್ಲಿ ಈಗ ಯಾವುದೇ ಥರದ ಕೇಸ್ಗಳು ಆಗಿರಬಾರ್ದು. ಒಂದು ಸರಿ ಕೇಸ್ ರಿಜಿಸ್ಟರ್ ಆದರೆ ನಿಮಗೆ ಪಾಸ್ಪೋರ್ಟ್ ಸಿಗೋದಿಲ್ಲ. ಹಾಗೆ ಮತ್ತು ಬೇರೆ ಪ್ರೈವೇಟ್ ಕಂಪನಿಗಳಲ್ಲಿ, ಬೇರೆ ಕಡೆಗಳಲ್ಲಿ ನೀವು ಕೆಲಸ ಮಾಡಬೇಕಾದ್ರೂ ಕೂಡ ಇಲ್ಲಿ PCC ಅಂತಿದೆ, ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಗಬೇಕಾದ್ರೂ ಕೂಡ ನೀವು ಈಗ ಯಾವುದೇ ಥರದ ಕೇಸ್ಗಳಾಗಿರಬಾರ್ದು, ಅದು ಕೂಡ ನಮ್ಮಿಂದನೇ ಸಿಗಬೇಕು. ಹಾಗಂತ ಹೇಳಿದರೆ ಯಾವುದೇ ಥರದ ಕೇಸ್ಗಳು ರಿಜಿಸ್ಟರ್ ಆಗಿಬಾರ್ದು. ಒಂದ್ಸರಿ ಕೇಸ್ ರಿಜಿಸ್ಟರ್ ಆದರೆ ಕೋರ್ಟಿಗೆ ಹೋಗಬೇಕು, ಜೈಲಿಗೆ ಹೋಗಬೇಕು, ಪೊಲೀಸ್ನವ್ರು ಕರೆದಾಗೆಲ್ಲ ಬರಬೇಕು, 5-10 ವರ್ಷ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಕೋರ್ಟು ಕಚೇರಿ ಅಂತ ಓಡಾಡಬೇಕಾಗ್ತದೆ. ಸೊ ಅಂಥ ಯಾವುದೇ ಥರದ ಕೃತ್ಯಗಳಿಗೆ ತಾವು ಬಲಿ ಆಗದೆ ಒಳ್ಳೆಯ ವಿಚಾರಗಳನ್ನು ನೀವು ಅಳವಡಿಸ್ಕೊಳ್ಬೇಕು. ಹಾಗೆ ಒಳ್ಳೆಯ ನಾಗರಿಕರಾಗಬೇಕು. ಈಗ ನಿಮ್ಮದು 10th ಎಕ್ಸಾಮ್ ಬರ್ತಾ ಇದೆ,
10th ಎಕ್ಸಾಮ್ ಬರ್ತಾ ಇದೆ, ಒಳ್ಳೆ ಪ್ರಿಪ್ರೇಷನ್ ಮಾಡಿ ಮತ್ತು ಈ ದೇಶಕ್ಕೆ ಈ ನಾಡಿಗೆ ತಾವು ಕಲಿಸಿರ್ತಕ್ಕಂಥ ಸ್ಕೂಲ್ಗೆ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಒಳ್ಳೆಯ ಹೆಸರನ್ನು ತೊಗೊಂಡು ಬರಲಿ. ಮತ್ತು ನಾಳೆನೇ ಹೊಸ ವರ್ಷ, ತಮ್ಮೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಬಹಳಷ್ಟು ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ನಮಗೆ ಬಹಳಷ್ಟು ಸಂತೋಷ ಏನಂತ ಹೇಳಿದರೆ, ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಬಹಳಷ್ಟು ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಉತ್ತಮವಾದಂಥ ಭಾಷಣಗಾರರಿದ್ದಾರೆ. ಯಾಕೆಂತೇಳಿದರೆ ಅದಕ್ಕಾಗಿಯೇ ನಾವು ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಶಾಲೆಗಳಲ್ಲಿ ಕೇಳುವಂಥವರು ಇದ್ದಾರೆ, ನಾವು ಮಕ್ಕಳಿಗೆ ಬೇರೆ ಬೇರೆ ಚಟಗಳ ಬಗ್ಗೆ ನಾವು ಮಕ್ಕಳಿಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೀನಿ. ಆ ನಿಟ್ಟಿನಲ್ಲಿ ಸಂಕ್ಷಿಪ್ತವಾಗಿ ಆದರೂ ನೀವು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಶಿವಕುಮಾರ್ ಅವರು ನಮಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಅಧೀನದಲ್ಲಿ ನಾವೆಲ್ಲ ಬಂದವರನ್ನು ಗೌರವಿಸುವುದು ನಮ್ಮ ಸಂಪ್ರದಾಯ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೊಟ್ಟಿಗೆ ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥ ಜನಾಬ್ ಮೂಸಬ್ಬ ಬ್ಯಾರಿ ಮತ್ತು ಇಡೀ ಮೀಫನ್ನು ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಈ ಸಂಸ್ಥೆಗೆ ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ಹಾಜಿ ಯುಕೆ ಇಬ್ರಾಹಿಂರವರು ನೀಡುವುದರೊಂದಿಗೆ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮೀಫಿನ ಇನ್ನೋರ್ವ ಸದಸ್ಯರಾದಂಥ ನಿಸಾರ್ ಅಹಮದ್ರವರಿದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಉಳ್ಳಾಲದ ಸಬ್ ಇನ್ಸ್ಪೆಕ್ಟರ್ ಆದಂಥ ಶಿವಕುಮಾರ್ ಅವರಿದ್ದಾರೆ, ಅವರಿಗೂ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇನೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತೇವೆ. ನಾವು ಬಹಳಷ್ಟು ಸಂಕ್ಷಿಪ್ತವಾಗಿ ಮುಗಿಸಿ 10:30 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭಿಸಬೇಕು ಅಂತಲಿದ್ದೆವು. ಸ್ವಲ್ಪ ತಡವಾಯಿತು. ಎಲ್ಲರಿಗೆ ಧನ್ಯವಾದವನ್ನು ನೀಡ್ತಾರೆ ನಮ್ಮ ಸಮಾಜದ ಅಧ್ಯಕ್ಷರು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಡೀತಕ್ಕಂಥ ಸಂಸ್ಥೆಗಳಿಗೆ ಮೀಫಿನ ವತಿಯಿಂದ ನಡೀತಕ್ಕಂಥ SLC ಮಕ್ಕಳಿಗೆ ಕಾರ್ಯಾಗಾರ ಎಂಬ ಒಂದು ಸಮಾರಂಭದಲ್ಲಿ ನಾವಿದ್ದೇವೆ. ಭಾಳ ಮುಖ್ಯವಾದಂಥ ಕಾರ್ಯಕ್ರಮ. ನಾವೆಲ್ಲ ಕಾಯ್ದುಕೊಂಡಿರುವಂಥ ಸನ್ಮಾನ ರಾಜೇಂದ್ರ ಭಟ್ರವರ SLC ತರಬೇತಿಯ ಬಗ್ಗೆ ನಾವು ಕೇಳಲಿಕ್ಕೆ ಕುತೂಹಲರಾಗಿದ್ದೇವೆ. ಆದ್ದರಿಂದ ಭಾಳ ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಮೀಫ್ ಸಂಸ್ಥೆ ಅಧ್ಯಕ್ಷರಂಥ ಮೂಸಬ್ಬ ಬ್ಯಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾಗದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿರುವಂಥ ಮೀಫಿನ ಗೌರವಾನ್ವಿತ ಸದಸ್ಯರಾದ ನಿಸಾರ್ ಅಹಮದ್ ಅವರು ಮತ್ತು ಅದೇ ರೀತಿಯಲ್ಲಿ UK ಇಬ್ರಾಹಿಂ ಹಾಜಿ ಅವರಿಬ್ಬರು ಕೋಆರ್ಡಿನೇಟರ್ ಆಗಿದ್ದಾರೆ. ಅವರಿಬ್ಬರಿಗೂ ಕೂಡ ಸಂಸ್ಥೆ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಉಳ್ಳಾಳ ಆರಕ್ಷಕ ಠಾಣೆಯ ಉಪನಿರೀಕ್ಷಕರಾದಂಥ ಶಿವಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೂ ಕೂಡ ನಾನು ಸಂಸ್ಥೆ ವತಿಯಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಬಹಳ ಮುಖ್ಯವಾದ ಪ್ರಭಾರ ಭಾಷಣಗಾರರು ಆಗಿದ್ದು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿಕೊಂಡು ನಿಮ್ಮನ್ನೆಲ್ಲ ಪ್ರೇರೇಪಿಸಿದ್ದು. ಸರ್, ಒಂದು ಸಂಗತಿ, ಉಳ್ಳಾಳದಲ್ಲಿ ರಿಸಲ್ಟ್ ಯಾವಾಗಲೂ ಕಡಿಮೆ. ಇಡೀ ನಮ್ಮ ತಾಲೂಕಲ್ಲಿ ನೋಡಿದರೆ ಅಥವಾ ಜಿಲ್ಲೆ ನೋಡಿದರೆ ಉಳ್ಳಾಳದಲ್ಲಿ ಕಮ್ಮಿ. ಯಾಕೆಂದರೆ ಅಲ್ಪಸಂಖ್ಯಾತ ಅಂತೇಳಿ. ಕಳೆದ ವರ್ಷ ಕೊರೋನಾದಲ್ಲಿ ನೀವು ಈಸಿಯಾಗಿ ಕ್ವಶನ್ ಪೇಪರ್ ಕೊಟ್ಟಿದ್ದೀರಿ. ಗಣಿತದಲ್ಲಿ ಪಾಸ್ ಆಗಿದ್ದಾರೆ, 99% ಪಾಸ್ ಆಗಿದ್ದಾರೆ ಸರ್. ಈ ಸಲದ ಮಕ್ಕಳು ಕೊರೋನಾದಲ್ಲಿ ಇದ್ದ ಸಂದರ್ಭದಲ್ಲಿ ಶಾಲೆಗೆ ಬಾರದ ಮಕ್ಕಳು, ಮನೆ ಮನೆಗೆ ಹೋಗಿ ಪಾಠ ಮಾಡಿದ ಮಕ್ಕಳು. ಯಾವುದೇ ವಿನಾಯಿತಿ ನಿಮ್ಮ ಬೋರ್ಡಲ್ಲಿ ಇವತ್ತು ಇಲ್ಲ. 25% ಕಠಿಣತೆ ಇದೆ, ಸುಲಭದು ಮತ್ತು 40% ಮಾತ್ರ ಇದೆ. ಪಾಸ್ ಆಗುವುದು ಈ ಮಕ್ಕಳಿಗೆ ಕಷ್ಟದ ಕೆಲಸ. ನಾವೆಲ್ಲರೂ ಆಸೆ ಬಿಟ್ಟಿದ್ದೇವೆ, ನಿರಾಶರಾಗಿದ್ದೇವೆ ಈ ಸಲದ ರಿಸಲ್ಟ್ನ ಮಟ್ಟಿಗೆ. ಆದರೆ ಈಗ ನಿಮ್ಮ ಮಾತಿನಿಂದ ಮಕ್ಕಳನ್ನು ಪ್ರೇರೇಪಿಸಿ ಮಾತಾಡಿದ ಮಕ್ಕಳಿಗೆ ಗೊತ್ತಿಲ್ಲದೆ 2 ಕೈ ತಟ್ಟಿದ್ದಾರೆ, ಚಪ್ಪಾಳೆ ಜೋರಾಗಿ ತಟ್ಟಿದ್ದಾರೆ. ಉತ್ತೇಜನ ಬಂದಿದೆ ನಿಮ್ಮ ಮಾತಿನಿಂದ. ಭರವಸೆ ನಮಗಿಲ್ಲ. ನಿಮ್ಮ ಈ ಉಪನ್ಯಾಸ ಕೇಳಿದ ಬಳಿಕ ನಮಗೆ ಬರಬೇಕಾಗಿದೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಭರವಸೆಯನ್ನು ಮೂಡಿಸುವಂಥ ಶಕ್ತಿ ಇವತ್ತು ರಾಜೇಂದ್ರ ಭಟ್ ಕೈಯಲ್ಲಿದೆ ಅಂತ ಹೇಳುತ್ತಾ, ನೀವೆಲ್ಲರವರಿಗೆ ಈ 3 ತಿಂಗಳು ಹೊಸ ವರುಷ, ನಾಳೆಯಿಂದ ಹಳೆ ವರುಷವನ್ನು ಮರೆತು ಹೊಸ ವರುಷಕ್ಕೆ ಹೊಸ ಪದಾರ್ಪಣೆ ಮಾಡುವಾಗ ಹೊಸ ಮನಸ್ಸಿನೊಂದಿಗೆ ಹೊಸ ಪ್ರತಿಜ್ಞೆಯೊಂದಿಗೆ ಅವರ ಜೊತೆಗೆ ಸಾಥ್ ನೀಡಬೇಕಾಗಿ ಹೇಳುತ್ತಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಸಂಸ್ಥೆಯ ಮುಖ್ಯಸ್ಥರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ, ವಿದ್ಯಾಧರ ಶೆಟ್ಟಿ ಪುಸ್ತಕಗಳ ವ್ಯವಸ್ಥಾಪಕರಿಗೆ ಹಾಗೂ ಈ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ನಮ್ಮ ಪ್ರಿನ್ಸಿಪಾಲ್ ಆದ ಪವಿತ್ರ ಮೇಡಮ್ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್.